ದೇಶ ಇದ್ದರೆ ಮಾತ್ರ ನಾವು ಇರುವಂಥದ್ದು. ಈ ದೇಶ ಇಲ್ಲದೆ ನಾವೇನು ಮಾಡಲಿಕ್ಕೆ? ಈ ದೈವಸ್ಥಾನ ಏನು ಕಟ್ಟಿ ತಾಯಿ ತಂದೆ ಮಕ್ಕಳು ಶಾಲೆ ಅಷ್ಟೇ ಒಂದೇ ನಮ್ಮದು ಪಾಲಿಸಿ. ನಾವು ಯಾವ ಧರ್ಮದ ವಿರೋಧಿಗಳಲ್ಲ, ದೇಶದ ವಿರೋಧಿಗಳ ಮೇಲೆ ನಾವು ವಿರೋಧವನ್ನು ಸಾರುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ನಾವು ಮಾಡ್ತಿರೋದೇನು? ಧರ್ಮದ ಬಗ್ಗೆ ಭಾಷಣ ಕೊಡೋದು, ಅವ್ರು ಹೋಗಿ ಗಟ್ಟಿ ಕೂತ್ಕೊಳ್ಳೋದು, ಅವರ ಮಗಳು ಎಲ್ಲ ಇಂಜಿನಿಯರಿಂಗು ಡಾಕ್ಟ್ರು ಓದೋದು, ಇಲ್ಲೇನಾದರೂ ಹುಡುಗರು ಪಾಪದವರಿದ್ದರೆ ಅವ್ರು ಏನಾದರೂ ಮಾಡಿಕೊಂಡು ಅವಳು ಜೈಲು ಸೇರೋದು. ಇದು ಧರ್ಮದ ಬೋಧನೆಗಳು ಅಲ್ಲ, ಇದು ಧರ್ಮದ ಬೋಧನೆಗಳಲ್ಲ. ನಾನು ಭಾಷಣದಲ್ಲಿ ಅರ್ಧವನ್ನು ನುಂಗಿ ಅರ್ಧವನ್ನು ಹೇಳ್ತಾ ಇದ್ದೇನೆ. ಇನ್ನು ಪೂರ್ತಿ ನುಂಗಿ ಬಿಟ್ಟುಬಿಟ್ರೆ ನನ್ನ ಒಳಗಡೆ ಮನಸ್ಸಿನೊಳಗೆ ಇಷ್ಟು ಇದೆ, ಅದನ್ನು ಹೇಳುವಂಗಿಲ್ಲ, ನನಗೆ ನಾಚಿ ಆಗ್ತದೆ. ನಾವು ಧರ್ಮವನ್ನು ಯಾವ ರೀತಿ ಪಾಲಿಸ್ತೇವೆ? ಎಷ್ಟೋ ಜನ ಯುವಕರು ಅವರು ಗಲಾಟೆ ಮಾಡಿ ಜೈಲು ಸೇರಿದವರು ಈಗಲೂ ಒಳಗಿದ್ದಾರೆ. ಇವತ್ತು ನನ್ನ ಹತ್ರ ಒಬ್ಬ ಬಂದಿದ್ದ, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಬೇಕು, ನನಗೆ ಈಗ ಆಗ್ತಾ ಇಲ್ಲ, ನಾನು ಹೊರಗೆ ಬರಬೇಕು ಅನ್ನೋ. ಇದೆಲ್ಲ ಮಕ್ಕಳಿಗೆ ನಾವು ಧರ್ಮದ ಬಗ್ಗೆ ಪ್ರಚೋದನೆಯನ್ನು ಕೊಡುವಂಥದ್ದಲ್ಲ, ಧರ್ಮದ ಬಗ್ಗೆ ಬೋಧನೆಗಳನ್ನು ಮಾಡಬೇಕು. ಯಾವ ಧರ್ಮದಲ್ಲೂ ಕೂಡ ಕ್ರಿಮಿನಲ್ ಅನ್ಯಾಯ ಮಾಡುವಂಥ ಯಾವ ಧರ್ಮದಲ್ಲಿಲ್ಲ. ಯಾವ ಧರ್ಮ ನೋಡಿ, ಎಷ್ಟು ಜನ ಇಲ್ಲಿ ಭಗವದ್ಗೀತೆಯನ್ನು ಓದಿದವರು ಇದ್ದಾರೆ ಹೇಳಿ? ನನ್ನನ್ನು ಸೇರಿ ಕೇಳೋದು, ಯಾರು ಭಗವದ್ಗೀತೆ ಫುಲ್ಲು ಓದಿದವರು ಹುಡುಕಿದರೆ ಪ್ರಾಯದವರು ಒಂದು 5 ಜನ ಸಿಗ್ಬೋದು. ಬಗ್ಗೆ ಯಾರು ಕೂಡ ಇಲ್ಲಿ ಫುಲ್ಲು ಭಗವದ್ಗೀತೆ ಓದಿ ನನ್ನನ್ನು ಸೇರಿ 5% ಜನ ಸೇರು. ನೀವು ಕೂಡ ಪ್ರಶ್ನೆ ಕೇಳಿದರೆ ನೀವು ಓದಿದ್ರೆ ಅಂತ ಕೇಳಿದ್ರೆ ನಾನು ಫುಲ್ಲು ಓದಲಿಲ್ಲ, ಫುಲ್ಲು ನನಗೆ ಗೊತ್ತಿಲ್ಲ. ಹಾಗೆ ನಾವು ಭಗವದ್ಗೀತೆಗಳನ್ನು ನಮ್ಮ ಧರ್ಮಗಳನ್ನು ಓದುವಂಥ ಕೆಲಸ ಆಗಬೇಕು, ಧರ್ಮವನ್ನು ಹಂಚುವಂಥ ಕೆಲಸವಾಗು, ಧರ್ಮವನ್ನು ಉಳಿಸುವಂಥ ಕೆಲಸಗಳಿಗೆ ಕೂಡ ನಾವು ಕೈ ಜೋಡಿಸಬೇಕು ಅನ್ನೋ ಮಾತನ್ನು ಹೇಳುತ್ತಾ ಯುವಕ ಮಂಡಲದವರು